ಇತ್ತೀಚೆಗಷ್ಟೇ ಕ್ರಾಂತಿ ಚಿತ್ರದ ಮುಹೂರ್ತ ನಡೆದಿತ್ತು. ಆ ದಿನದಂದು ಚಿತ್ರತಂಡದ ಬಗ್ಗೆ ಹಾಗೆ ಡಿ ಬಾಸ್ ಅವರ ದಿನಚರಿ ಬಗ್ಗೆ ವಿಶೇಷವಾದ ವಿಡಿಯೋವೊಂದು ರಿಲೀಸ್ ಆಗಿತ್ತು. ಈ ಸಂದರ್ಭದಲ್ಲಿ ಕ್ರಾಂತಿ ಯಾವಾಗ ಆರಂಭವಾಗುತ್ತೆ ಎನ್ನುವ ಪ್ರಶ್ನೆ ಅದೆಷ್ಟೋ ಡಿ ಫ್ಯಾನ್ಸ್ಗಳಿಗೆ ಮೂಡಿತ್ತು. ಇದೀಗ ಎಲ್ಲದಕ್ಕೂ ತೆರೆ ಬಿದ್ದಿದೆ. ಹೌದು, ಕರೋನಾದ ಬಳಿಕ ಶೂಟಿಂಗಿಗೆ ಬ್ರೇಕ್ ಹಾಕಿದ್ದ ಡಿ ಬಾಸ್ ಮತ್ತೆ ಮುಖಕ್ಕೆ ಬಣ್ಣ ಹಚ್ಚಿದ್ದಾರೆ. ಇಂದಿನಿಂದ ಕ್ರಾಂತಿ ಚಿತ್ರದ ಮೊದಲ ಹಂತದ ಚಿತ್ರೀಕರಣ ನಡೀತಾ ಇದೆ. ಬೆಂಗಳೂರಿನ ಸುತ್ತಮುತ್ತ ನಡೆಯುವ ಚಿತ್ರೀಕರಣಕ್ಕೆ ಡಿ ಬಾಸ್ ಸಾಕಷ್ಟು ತಯಾರಿ ನಡೆಸಿದ್ದಾರೆ. ಈ ಚಿತ್ರದಲ್ಲಿ ಡಿ ಬಾಸ್ ಅಕ್ಷರ ಕ್ರಾಂತಿಯನ್ನು ಮಾಡಲಿದ್ದಾರೆ. ಶಿಕ್ಷಣದ ಬಗ್ಗೆ ಮಹತ್ವ ಸಾರುವ ಚಿತ್ರ ಇದಾಗಿದ್ದು, ಎಜುಕೇಷನ್ ಮಾಫಿಯಾಗಳ ಬಗ್ಗೆ ಚಿತ್ರದಲ್ಲಿ ಅನಾವರಣ ಮಾಡ್ತಾರ ಅನ್ನೋ ಪ್ರಶ್ನೆ ಅದೆಷ್ಟು ಮಂದಿಯಲ್ಲಿದೆ. ಇನ್ನು ಕ್ರಾಂತಿ ಚಿತ್ರದಲ್ಲಿ ರಚಿತಾ ರಾಮ್ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದು, ರವಿಚಂದ್ರನ್ ಅವರು ಡಿ ಬಾಸ್ ಅವರ ತಂದೆಯ ಪಾತ್ರದಲ್ಲಿ ಮಿಂಚಲಿದ್ದಾರೆ. ಹಾಗೆ ಆರ್ಮುಗ ರವಿಶಂಕರ್ ಸೇರಿದಂತೆ ಒಂದಿಷ್ಟು ಖ್ಯಾತ ಕಲಾವಿದರ ದಂಡೆ ಚಿತ್ರದಲ್ಲಿದೆ. ಶೈಲಜಾ ನಾಗ್ ಮತ್ತು ಬಿ ಸುರೇಶ್ ನಿರ್ಮಾಣದ ಕ್ರಾಂತಿಗೆ ಹರಿಕೃಷ್ಣ ಅವರು ಆಕ್ಷನ್ ಕಟ್ ಹೇಳಲಿದ್ದಾರೆ. ಇದೇ ತಂಡದ ಯಜಮಾನ ಚಿತ್ರಕ್ಕೆ ಹರಿಕೃಷ್ಣ ಅವರು ಒನ್ ಆಫ್ ದ ಡೈರೆಕ್ಟರ್ ಆಗಿದ್ರು. ಆದರೆ ಕ್ರಾಂತಿ ಮೂಲಕ ಪೂರ್ಣ ಪ್ರಮಾಣದ ನಿರ್ದೇಶಕರು ಎನಿಸಿಕೊಳ್ಳಲಿದ್ದಾರೆ ಮ್ಯೂಸಿಕ್ ಮಾಂತ್ರಿಕ. ಅದೇನೇ ಇರಲಿ, ಕ್ರಾಂತಿ ಆದಷ್ಟು ಬೇಗ ತೆರೆಗೆ ಅಪ್ಪಳಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.